7 ವರ್ಷದ ಬಾಲಕಿಗೆ ಶಿಕ್ಷಕಿಯೊಬ್ಬರು ಮನಬಂದಂತೆ ಥಳಿಸಿದ್ದಾರೆ ಎಂದು ಪೋಷಕರು ಆರೋಪ ಮಾಡಿದ್ದು, ಕಲಿಕೆಯಲ್ಲಿ ಹಿಂದುಳಿದಿದ್ದಾಳೆ ಎಂಬ ಕಾರಣಕ್ಕೆ ಶಿಕ್ಷಕಿ ಥಳಿಸಿದ್ದಾರೆ ಎಂದು ತಿಳಿದುಬಂದಿದೆ. ಶಿಕ್ಷಕಿ ರತ್ನಕುಮಾರಿ 2ನೇ ತರಗತಿಯಲ್ಲಿ ಕಲಿತಾ ಇರುವ ನಿಕ್ಷಿತಾ ಎಂಬ ಬಾಲಕಿಗೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಶಿಕ್ಷಕಿಯ ಹಲ್ಲೆಯ ಹಿನ್ನೆಲೆ ಬಾಲಕಿಯ ಪೋಷಕರು ಎಚ್.ಡಿ. ಕೋಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಾಲಕಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಇನ್ನು ಈ ಬಗ್ಗೆ ಶಿಕ್ಷಕಿಯನ್ನ ಪೋಷಕರು ಪ್ರಶ್ನೆ ಮಾಡಿದಾಗ ಉಡಾಫಿಯಿಂದ ಉತ್ತರಿಸಿದ್ದಾರೆ ಎಂದು ಪೋಷಕರು ಆರೋಪ ಮಾಡಿದ್ದಾರೆ. ಘಟನೆಯ ಮರುದಿನ ಶಾಲೆಗೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ನಮ್ಮ ಮೇಲಾಧಿಕಾರಿಗಳಿಗೆ ಈ ಘಟನೆಯ ಬಗ್ಗೆ ಮಾಹಿತಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಶಿಕ್ಷಕಿ ರತ್ನಕುಮಾರಿಯನ್ನ ಅಮಾನತು ಮಾಡುವಂತೆ ಪೋಷಕರು ಪಟ್ಟು ಹಿಡಿದಿದ್ದು, ಶಿಕ್ಷಕಿ ಗ್ರಾಮದಲ್ಲಿ ಜಾತಿ ಭೇದ ಮಾಡ್ತಾರೆ, ಸರಿಯಾದ ಸಮಯಕ್ಕೂ ಶಿಕ್ಷಕಿ ಶಾಲೆಗೆ ಬರುತ್ತಿಲ್ಲ ಎಂದು ಪೋಷಕರು ದೂರಿದ್ದಾರೆ. ವರದಿ ಮಲಾರ ಮಹದೇವಸ್ವಾಮಿ. ನಾವು ಕೂಡ ಮಕ್ಕಳ ಪೋಷಕರೇ. ನಮ್ಮ ಮಕ್ಕಳು ಕೂಡ ಈ 2 ಮಕ್ಕಳು ಓದ್ತಿದ್ದಾರೆ. ಇಲ್ಲಿ ಹಿಂದೆ ಇದೇ ಥರ ಮಕ್ಳಿಗೆ 2-3 ದಿನ ಶಾಲೆ ಸ್ಕೂಲಲ್ಲಿ ಮಕ್ಕಳು ಟೀಚರ್ಸ್ ಇದ್ದೇನೆ. ನಾವು ಇದೇ ವಿಚಾರ ಟೀಚರ್ಸ್ ಇಲ್ವಲ್ಲ, ಇವ್ರು ಟೀಚರ್ಸ್ ಆಗಕ್ಕಿಲ್ವ ಅಂತ ನಾನು ಇವ್ರನ್ನ CRP ಅವ್ರನ್ನ ಕೇಳಿದಾಗ ಅವರು ಕೂಡ ಹಾಕ್ಸ್ತೀವಿ ಪಕ್ಕದ ಸ್ಕೂಲಲ್ಲಿ ಅಂತ ಹೇಳಿ ಅವರು ನಮ್ಗೆ ಕಳಿಸಿದ್ರು, ಮನವರಿಕೆ ಮಾಡಿ ಹೇಳಿದ್ರು ಸರ್. ಈ ವಿಚಾರ ಅವ್ರು ಗಮನಕ್ಕೆ ಮುಟ್ಟಿದಾಗ ಇವರು ಟೀಚರ್ಸು ಈಗ ಇದು ವಿಚಾರ ತಿಳಿದು ನಮ್ಮನ್ನು ಸ್ಕೂಲ್ ಕರೆಸಿಬಿಟ್ಟು ನಮ್ಮ ಮೇಲೂ ಕೂಡ ಅವರು ಚಾರ್ಜ್ ಮಾಡಿ ನೀವ್ಯಾರು ಕೇಳಕ್ಕಿದ್ವಿ ನೀವು ಅಂತಂತೇಳಿ ನಮ್ಮೆಲ್ಲ ಚಾರ್ಜ್ ಮಾಡಿದ್ದಾರೆ. ಆದ್ರೆ ನಮ್ಮ ಮಕ್ಳಿಗೆ ಯಾವತ್ತೂ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಇದು ಮಾಡ್ತಕ್ಕಂಥದ್ದು ಈ ಥರ ನಡ್ಕೊಳ್ತಕ್ಕಂಥ ರೀತಿ ನಮ್ಗೆ ಸರಿ ಇಲ್ಲ ಸರ್. ಇದು ಅಂತ ಹೇಳ್ಬಿಟ್ಟು ನಮ್ಮ ಮೊಮ್ಮಗಳು ನಾವು ಇಲ್ಲಿ ಲಕ್ಷ್ಮೀಪುರದಲ್ಲಿ ಓದಿಸ್ತಾ ಇದ್ದೀವಿ. ಮೊನ್ನೆ ಏನಂತ ಗೊತ್ತಿಲ್ಲ, ದಿಕ್ಕಿದ್ದೆಲ್ಲ ಮೊನ್ನೆ ಅಮ್ಮನು ಹೊಡೆದ್ಬಿಟ್ಟಿವಿ ಸರ್. ನಾನು 2 ಜನ ನೋಡಿದ್ರೆ ವಾಸ ಐತೆ ಸುಮ್ಮನೆ ಆಗ್ಬಿಟ್ಟೆ, ಮತ್ತೆ ವಾಸಿನೇ ಆಗಿಲ್ಲ. ತಿರುಗಿ ಮಾಳೆಗೆ ಅಮ್ಮ ಸ್ಕೂಲ್ಗೆ ಬಂದಿಲ್ಲ ಸರ್. ತಿರುಗಿ ಮಾಳೆಗೆ ಶನಿವಾರ ಬಂದು ಸರ್. ಶನಿವಾರ ಹೋಗಿ ಕೇಳಪಟ್ಟಿಗೆ ಯಾಕೆ ಹೊಡೆದ್ರಿ ಅಂತ ಕೇಳಪಟ್ಟು ನಂಗೆ ಒಳ್ಳೆ ಒಡೆಗೆ ಅಧಿಕಾರ ಕೊಟ್ರೆ ಕಣ್ರಿ, ನೀವ್ಯಾರು ಕೇಳೋಕ್ಕೆ ನನ್ನ ಮೇಲೆ ನಿಮ್ಮ ಅಪ್ಪಂದ ಸ್ಕೂಲು ಹಂಗೆ ಅಂತೆಲ್ಲ ತುಂಬ ಚಾರ್ಜ್ ಮಾಡು ಸರ್. ಅವಾಗ ನಾನು ಮಾಡಿದೆ TDPಗೆ POಗೆ ಮತ್ತು ನನ್ನ ಮಗ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ MLC ಮಾಡಿಸಿ ಸರ್. ಆಗ ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಸಬ್ ಇನ್ಸ್ಪೆಕ್ಟರ್ ಸೋಮವಾರ ಇದ್ದೀನಿ ಅಂತ ಹೇಳಿ ಸರ್. ಸೋಮವಾರ ಇದ್ದೀನಿ, ಇವತ್ತೆಲ್ಲ ಬಂದಿದ್ದಾರೆ. ಇದ್ರ ಬಗ್ಗೆ ನಮಗೆ ಮುಂದಿನ ದಿವಸ ಒಮ್ಮೆ ಈ ಥರ ಬೇರೆ ಮಕ್ಕಳು ಯಾರು ಮಾಡಬೇಡ್ದು, ಅನ್ಯಾಯ ಆಗಬೇಡ್ದು ಅನ್ನೋ ನನ್ನ ಮಾಸ ಸರ್. ಅದಕ್ಕೆ ಅವರಿಗೆ ನಾವು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಪ್ರೀತಿಯಿಂದ ಕಾಣಬೇಕು, ಪೋಷಕರನ್ನು ಪ್ರೀತಿಯಿಂದ ಕಾಣಬೇಕು. ಯಾವುದೇ ಕಾರಣಕ್ಕೂ ಹೊಡೆಯೋದು ಬೈಯೋದು ಯಾವುದನ್ನೇ ಮಾಡಲೇ ಇಲ್ಲ, ಮಾಡಬಾರ್ದು. ಮತ್ತು ಮಾಡಿದರೆ ಪನಿಷ್ಮೆಂಟ್ ಆಗುತ್ತೆ ನಿಮಗೆ. ಈ ಥರ ಪೋಷಕರ ಜೊತೆಯಲ್ಲಿ ಉದ್ದಟತನ ಮಾತಾಡಬಾರ್ದು, ಅದಕ್ಕೆ ನಿಮಗೆ ಶಿಕ್ಷೆ ಆಗುತ್ತೆ. ನಾವು ರಿಪೋರ್ಟ್ ಮಾಡ್ತೀವಿ DD ಅವರಿಗೆ, ಅನುಭವಿಸಿ ಅಂತ ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ಪೇರೆಂಟ್ಸ್ ಒಬ್ಬರು ಫೋನ್ ಮಾಡಿದರು. ಇಮಿಡಿಯೇಟು ನಮ್ಮ ECOನ ಕಳಿಸಿದ್ದೇನೆ, ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೇನೆ. ಆಮೇಲೆ ECO ಅವರು ರಿಪೋರ್ಟ್ ಕೊಟ್ಟ ಮೇಲೆ ನಾನೇ ಬಂದು ಭೇಟಿ ಮಾಡಿದ್ದೇನೆ. ಈಗ ಶಿಸ್ತಾಗಿ ಕ್ರಮ ತೆಗಿಲಿಕ್ಕೆ ನಾನು DD ಅವರಿಗೆ ರಿಪೋರ್ಟ್ ಮಾಡ್ತಾ ಇದ್ದೀನಿ ಸರ್. ನೀವೀಗ